സോമേശ്വര ഉച്ചില റഹ്മാനിയ പള്ളി, പിന്നെ റഹ്മാനിയ ഇംഗ്ലീഷ് മീഡിയം സ്കൂൾ, അതേപോലെ ഹയാത്തുൽ ഇസ്ലാം മദ്രസ ഇവിടെ ഇൻ്റർലോക്കിൽ സ്വറപ്പനായി പിന്നെ അതിൽ ഉദ്ഘാടനം ആക്കിയത് കാതാറ്. അതിൽ പിന്നെ സ്കൂളിൽ പുതിയതായി ഒരു ടോയ്ലറ്റ് ഉണ്ടാക്കിയാറ്. ആ ടോയ്ലറ്റ് അതിൽ നോക്കിയിട്ട് അതിൽ പിന്നെ അതിൽ ഒരു ചമ്മനം തണ്ടിത്ത് ಆ ಚಮ್ಮನೆಲ್ಲ ಅಡ್ನೆ ಭಿನ್ನ ಇಲ್ಲಿ ಕೂಡ ಮುಂಡಿತ್ತು ಅಲ್ಲಿ ಎಂದರೆ ಮುಂಡಿತ್ತು ಜೊತೆಲಿ ನೋಕು. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಈ ಶಾಲೆಯಲ್ಲಿ ವಿವಿಧ ಕಾಮಗಾರಿಗಳ ಉದ್ಘಾಟನೆಯ ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಸಮಾರಂಭದಲ್ಲಿ ಉಪಸ್ಥಿತರುವಂತಹ ಮತ್ತು ಇದರ ಅಧ್ಯಕ್ಷಸ್ಥಾನ ವಹಿಸಿದಂತಹ ಜುಮ್ಮಾ ಮಸೀದಿ ಮತ್ತು ವಿಶಾಲ ಕಮಿಟಿಯ ಅಧ್ಯಕ್ಷ ಅಂತ ಮೋಶಿನ್ ಅಹಮದ್ ರವರೇ, ಈ ಒಂದು ಎಲ್ಲ ಕೆಲಸಗಾರರಾಗಲಿಕ್ಕೆ ತನ್ನ ವಿಶೇಷವಾದ ಪ್ರಯತ್ನ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯ ಅಂತ ಸಲಾಂ ಮುಚ್ಚಿಲ್ ಅವರೇ, ಅದರಿಂದ ಅತ್ಯಂತ ಗೌರವಿಸಿದಂಥ ಮಜಾಲ್ ಅಬ್ಬಾಸಾಖನವರೇ, ಅದೇ ಪೆರಿಬೈಲ್ ಅಬ್ಬಾಸಾಖನವರೇ, ನಮ್ಮ ಮೊಹಮ್ಮದ್ ಅವರೇ, ವೇದಿಕೆ ಮೇಲೆ ಮುಖ್ಯ ಶಿಕ್ಷಕ ಅಂತ ಸಂಧ್ಯಾ ಅವರೇ, ನಾಸಿರ್ ಖಾನ್ ಅವರೇ, ಸದರ್ ಉಸ್ತಾದ್ ಅವರೇ, ಹಿದಾಯತ್ ಅವರೇ, ಗೌರವ ಹಿರಾಯ್ ಅಂತ ಉಮೇಶಣ್ಣನವರೇ, ನಮ್ಮ ಶುಕೂರ್ ಅವರೇ, ಇನ್ನಿತ ನಮ್ಮ ರಹೀಮ್ ಅವರೇ, ಜಗ್ ಅವರೇ, ಇನ್ನಿತೆಲ್ಲ ನಮ್ಮ ಊರಿನ ಹಿರಿಯ ಗಣ್ಯ ವ್ಯಕ್ತಿಗಳೇ, ಸೋದರರೇ, ಆತ್ಮೀಯ ಮಿತ್ರರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಶಿಕ್ಷಕ ವರ್ಗದವರೇ, ಅತ್ಯಂತ ಸಂತೋಷವಾಗ್ತದೆ ರೆಹಮಾನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಬಹುಶಃ ಇವತ್ತು ನಾನು ಈ ಶಾಲೆ ಅವತ್ತು ಪ್ರಾರಂಭ ಮಾಡಿದಂಥ ಎಲ್ಲ ಹಿರಿಯರು ನಾನು ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಉಚ್ಚಲದೆಲ್ಲ ಹಿರಿಯರು ಸೇರಿಕೊಂಡು ಈ ಪ್ರದೇಶದ ಪ್ರತಿಯೊಬ್ಬರಿಗೂ ಕೂಡ ಅತ್ಯುತ್ತಮವಾದ ಶಿಕ್ಷಣ ಸಿಕ್ಕಬೇಕೆಂಬ ಉದ್ದೇಶದಿಂದ ಈ ಶೈಕ್ಷಣಿಕ ಸಂಸ್ಥೆಯಲ್ಲಿ ಪ್ರಾರಂಭ ಇವತ್ತು ಮಾಡಿದ್ದಾರೆ. ಅವತ್ತಿಂದ ಇವತ್ತಿನವರೆಗೆ ಇಲ್ಲಿ ಅವತ್ತಿಂದ ಮ್ಯಾನೇಜ್ ಕಮಿಟಿಯವರಿರಲಿ, ಈಗಿನ ಅಧ್ಯಕ್ಷರು, ಸರ್ವ ಸದಸ್ಯರಿರಲಿ, ಹಾಗೂ ಆಗಿನ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗದವರು, ಈಗಿನ ಮುಖ್ಯ ಶಿಕ್ಷಕ ವರ್ಗದವರು ಎಲ್ಲ ಅತ್ಯಂತ ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ಅತ್ಯುತ್ತಮವಾದ ವ್ಯವಸ್ಥೆ ಮತ್ತು ಶಿಕ್ಷಣ ಕೊಡುವ ಮೂಲಕ ಇಲ್ಲಿ ಕಲಿಯುವಂತೆಲ್ಲ ವಿದ್ಯಾರ್ಥಿನಿಯರು, ನೀವು ನಿಮ್ಮ ತಂದೆ ತಾಯಂದರ ಆಸೆ ಸಂಪತ್ತು ಮಾತ್ರ ಅಲ್ಲ, ಈ ಕಲಿತು ಗೇಟ್ನ ಹೊರಗೆ ಹೋದಂಥ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಂದರ ಆಸೆ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ ಮತ್ತು ದೇಶ ಸಂಪತ್ತಾಗಿ ಮಾರ್ಪಡುವಂಥ ಶೈಕ್ಷಣಿಕ ಒಂದು ಶಿಕ್ಷಣ ಕೊಡ್ತಾ ಇದ್ದ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಬಹುಶಃ ನಾನು ಇದೊಂದು ಬಂದಾಗ ಜಾಸ್ತಿ ಹೆಚ್ಚು ಮಾತಾಡ್ತೇನೆ. ಆದರೆ ಇವತ್ತು ಒಂದೇ ಮಾತು ನಾನೆಲ್ಲ ವಿದ್ಯಾರ್ಥಿ ಹೇಳುದು ಇಷ್ಟೇ: ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಂದ್ರೆ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮಗೆ ನೆಮ್ಮದಿಯ ಜೀವನ, ನಿಮ್ಮ ತಂದೆ ತಾಯಿಯ ಸ್ವಾಭಿಮಾನ ಬದುಕನ್ನು ಕಾಣಬೇಕಾದ್ರೆ ಅದು ಶೈಕ್ಷಣಿಕ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಎಷ್ಟೇ ಕಷ್ಟ ಆದರೂ ಕೂಡ ಇಲ್ಲಿ ಪಡೆಯುವಂಥ ಶಿಕ್ಷಣವನ್ನು ಪಡೆದುಕೊಂಡು ಮುಂದಿನ ವಿದ್ಯಾಭ್ಯಾಸಕ್ಕೆ ಕೂಡ ತಾವು ಹೋಗಿ ಅತ್ಯುನ್ನತವಾದ ದೊಡ್ಡ ಸ್ಥಾನಕ್ಕೆ ತಾವು ಹೋಗಬೇಕು. ಅದೇ ನಮ್ಮ ಇವತ್ತಿನ ದೊಡ್ಡ ಮಟ್ಟದ ಕನಸು. ಎಲ್ಲ ಯೋಜನೆ ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಕಲಿಯುವಂತೆಲ್ಲ ಮಕ್ಕಳಿಗೆ ಎಲ್ಲ ರೀತಿಯ ಸವಲತ್ತು ಇವತ್ತು ಸಿಗಬೇಕು. ನಿಮಗೆ ಶಿಕ್ಷಣಕ್ಕೆ ಯಾವುದನ್ನು ಕೊರತೆ ಉಂಟು ಆಗಬಾರದು, ಮಾರ್ಕ್ ತೆಗಿಬೇಕು, ಮುಂದೆ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಇದೆಲ್ಲ ಪ್ರಯತ್ನ ಪಟ್ಟು ಇವತ್ತು ಇದ್ದಾರೆ. ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಮ್ಯಾನೇಜ್ ಕಮಿಟಿ ಅಧ್ಯಕ್ಷರಿಗೂ, ಸರ್ವ ಸದಸ್ಯರಿಗೂ, ಮುಖ್ಯ ಶಿಕ್ಷಕರಿಗೂ, ಶಿಕ್ಷಕ ವರ್ಗದವರಿಗೂ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸಿ ನನ್ನ ಮಾತು ಮುಗಿಸಿನಿ. ಜೈ ಹಿಂದ್, ಜೈ ಕರ್ನಾಟಕ. ಇದು ಇಂಡತೆ ಬ್ಯಾರಿ ಸುದ್ದಿ. ಇನ್ನು ಮುನ್ನಾಲ್ಗು ನಿಂಗಳ ಮುನ್ನಾಲ್ಗು ಬ್ಯಾರಿ ಭಾಷೆಲೆ ನಿಂಗೆ ಸುದ್ದಿ ತೆರಿಪಾಟ್ರ ಆ ಥರದಲ್ಲಿ ನೋಡ್ಕೊಂಡಿಕ್ಕೋ ನಂಗೆ ಹೊಸದೊಂದು ಚಾನಲ್.